ಎಷ್ಟು ಚಂದ ರೆಡಿ ಆಗಿದ್ದಾರೆ. ಹೋಗುದು ನೋಡಿ ಅವಳಂತ ನೋಡಿ ಚಂದಾಗಿದೆ. ನೋಡಿ ನೋಡು ಚಂದ ಕಾಣ್ತೀಯ. ಸಂಜೆಯ ಸಮಯ ಈ ತರ ಉಂಟು ಗೈಸ್. ಮ್ಯಾಂಗೋ ಪುಡ್ಡಿಂಗ್ ಮಾಡ್ತಾ ಉಂಟು. ನಿಜ ಚಂದ ಆಗಿದೆ. ಶುಭ ದಿನ ಎಲ್ರಿಗೂ. ಬೆಳಿಗ್ಗೆ ಅಲ್ಲ 10-11 ಗಂಟೆ ಆಯ್ತು ಬಂತು. ನಾನೆಷ್ಟು ಆರಾಮ್ಸೆ ಇಲ್ಲಿ ಕೂತ್ಕೊಂಡಿದ್ದೇನೆ. ನನ್ನ ಅದು ಸಣ್ಣ ಸೊಸೆ ಮತ್ತು ನನ್ನ ದೊಡ್ಡ ಮಗಳದ್ದು ಕೆಲಸ ಇವತ್ತು. ಹಾಗಾಗಿ ನನಗೆ ಮತ್ತೆ ಸಣ್ಣ ಮಗಳಿಗೆ ಕೆಲಸ ಒರೆಸ್ಲಿಕ್ಕೆ ಮಾತ್ರ ಅಲ್ಲ, ಅದೊಂದೇ ಕೆಲಸ ಅವಳಿಗೆ. ಅದೊಂದು ಸಹ ಮಾಡ್ಲಿ, ತಿಂದಿದ್ದು ಕರಗುದು ಬೇಡವಾ ಅಲ್ಲ. ನಮ್ಮ ಮಿಣ್ಕು ನೋಡಿ, ನಾನು ಗುಡಿಸ್ತೇನೆ ಅಂದ್ರೆ ಅವಳಿಗೆ ಬೋರ್ ಆಗ್ತದಂತೆ, ಅದಕ್ಕೆ ಕೆಲಸ ಮಾಡುದು. ನೀವು ನೋಡಿದ್ದೀರಾ ಬೋರ್ ಆದ್ರೆ ಕೆಲಸ ಮಾಡುವವರನ್ನು ನೋಡಿದ್ದೀರಾ? ನಾನು ಫಸ್ಟ್ ಟೈಮ್ ನೋಡಿದ್ದು. ಹನಿ ಬೋರ್ ಆದ್ರೆ ಎಂತ ಮಾಡ್ತೀಯ ಹನಿ? ಅಮ್ಮನ ಹತ್ರ ಬೊಬ್ಬೆ ಹೊಡಿತಾಳೆ, ಬೋರ್ ಆಗ್ತದೆ ಎಲ್ಲಿಗಾದ್ರೂ ಕರ್ಕೊಂಡೋಗಿ ಅಲ್ಲ. ಹೌದು. ನನ್ನ ದೊಡ್ಡ ಮಗಳನ್ನ ತೋರಿಸ್ತೇನೆ ಗೈಸ್, ಬನ್ನಿ. ಅಯ್ಯೋ ಗೈಸ್, ನಾನೇ ಬರ ವಿಡಿಯೋ ಮಾಡ್ದೆ, ಅದಾಗ್ಲಿಕ್ಕೆ ಇಲ್ಲ. ಈಗ ನೋಡಿ, ಇದು ನನ್ನ ದೊಡ್ಡ ಮಗಳು. ನೀವು ಲಾಸ್ಟ್ ಟೈಮ್ ಯಾರು ನನ್ನ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಿ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ಹೆಣ್ಣು ಮಕ್ಕಳೆಲ್ಲ ನನ್ನ ಮಕ್ಕಳು, ಅದ್ರಲ್ಲಿ ಇವಳು ದೊಡ್ಡವಳು. ಇವಳು ದೊಡ್ಡವಳು, ದುಬೈಲಿರುವವಳು. ಫಾಶ್ ಗೊತ್ತುಂಟಾ, ನನ್ನ ದೊಡ್ಡ ಮಗಳು ದುಬೈಲಿರುದು. ಅದಾದ್ಮೇಲೆ ನಂದು ಇದು 2ನೇ ಮಗಳು ಆಯ್ತಾ. ಅದಾದ್ಮೇಲೆ ಒಂದು ಅಲ್ಲಿ ಇವಳ ಫ್ರೆಂಡ್ ಗುಣ ಅಂತಿದ್ದಾಳೆ, ಅವಳು. ಅದಾದ್ಮೇಲೆ ಅಮ್ಮುಗುಟ್ಟಿ, ಅಮ್ಮ ಆದ್ಮೇಲೆ ಕೃಷ್ಣ. 4 ಹೆಣ್ಣು 1 ಗಂಡು ನನಗೆ. ಸಾರಿ, 5 ಹೆಣ್ಣು 1 ಗಂಡು. ಇದು ಬಂದು ನನ್ನ ಸೊಸೆ. ಸೊಸೆ ಅಂದ್ರೆ ಎಷ್ಟು ಜನ? 1 2 3 4 4ಅಲ್ಲ 5 ಮೇಘು ಸೇರಿಸಿ 2 3 4 5 ಜನ ಸೊಸೆ ಅಂದಿರು. 6 ಜನ ಮಕ್ಕಳು. 6 ಜನ ಮಕ್ಕಳು. ದೊಡ್ಡ ಕುಟುಂಬ ನಂದು, ದೊಡ್ಡ ಕುಟುಂಬ. ಅದಕ್ಕೆ ನೋಡಿ ಆರಾಮ್ಸೆ ನನಗೆ ಕೂತ್ಕೊಳ್ಳಿಕ್ಕೆ, ಇವಳು ಕಸ ಗುಡಿಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಕೆಲಸವೇ ಇಲ್ಲ ನನಗೆ. ಸೊಸೆ ಹತ್ರ ಎಂತ? ಸೊಸೆ ಫಸ್ಟ್ ಕೆಲಸ ಮಾಡ್ಬೇಕು, ಮಗಳು ಅಪರೂಪಕ್ಕೆ ಬರುದಲ್ಲ. ಅದು ಮಗಳಲ್ಲ ಹಾಗಾದ್ರೆ? ಅದು ಮಗಳು, ಅದು ಸೊಸೆ ಅಲ್ಲ ನಂದು. ನಾನು ಐಬ್ರೋಸ್ ಮಾಡಿದ್ದು ನೋಡಿ ಎಷ್ಟು ಚಂದ ಆಗಿದೆ ಅದು ಸೊಸೆದು. ತೋರಿಸಾ ಕೂಗುದು ನೋಡಿ ಅವಳಂತ ನೋಡಿ ಎಷ್ಟು ಚಂದ ಆಗಿದೆ. ಇವಳಿಗೆ ಏರುವುದು ಬೇಗ, ಇಳಿಯುವುದು ಏರುವುದು ಬೇಗ. ಮಗ ಕೂಡ ಕೆಲಸ ಮಾಡ್ತಾನೆ. ಇದು ಮಾತ್ರ ಯಾನ್ ವೇಲನ್ಪುರ ತೋಜುನ ನಿಜವ. ಚಂದ ಆಗಿದೆ. ಮತ್ತೆ ಮಾಡಿದ್ಯಾರು? ಲಕ್ಷ್ಮೀ ಬೃಂದಾವನ್ ಆಂಟಿ ಏನೋ. ಇವತ್ತು ನಂದು ಸಬ್ಸ್ಕ್ರೈಬರ್ದು ಒಬ್ಬರದು ವೆಡ್ಡಿಂಗ್ ಉಂಟು. ಹಲ್ಲಡ್ಕದ ಹುಡುಗಿ ಆಯ್ತಾ, ಸಮಯಲ್ಲಿ ಗಡಿಯಾರದಲ್ಲಿ ಮದುವೆ. ಅವರು ನನಗೆ ಪಾಪ ತುಂಬ ಫಿಕ್ಸ್ ಆದಾಗಲೇ ಹೇಳಿದ್ದಾರೆ, 6 ತಿಂಗಳ ಮುಂಚೆ ಮದುವೆ ಉಂಟು ಬನ್ನಿ ಅಕ್ಕ ಅಂತ. ಅದಕ್ಕೆ ನಾನು ಹೇಳಿದೆ ನನಗೆ ಮರ್ತೋಗೋದು ಜಾಸ್ತಿ, ನೀವು ನೆನ್ಪು ಮಾಡಬೇಕು ಅಂತ. ಅವ್ರು ಪಾಪ ಇವತ್ತು ಮದುವೆ, ನಿನ್ನೆ ಕೂಡ ನೆನ್ಪು ಮಾಡಿದರು, ಅಕ್ಕ ನಾಳೆ ಮದುವೆ ಬರಬೇಕು ಅಂತ. ಹಾಗಾಗಿ ನಾನು ಇವತ್ತು ನನ್ನ ಮಗಳ ಜೊತೆ ಹೋಗ್ತಾ ಇದ್ದೇನೆ ಸ್ಕೂಟರ್ಗೆ ಡಿಂಗ್ ಅಂತ ಗೈಸ್. ತುಂಬ ಟೈಮ್ ಆದಮೇಲೆ ನಾನು ನನ್ನ ಮಗಳ ಜೊತೆ ಹೋಗ್ತಾ ಇದ್ದೆ, ದೊಡ್ಡ ಮಗಳ ಜೊತೆ. ಹಾಗೆ ಇದು ಇಯರಿಂಗ್ ನನ್ನ ತಂಗಿ ನನಗೆ ಕೊಟ್ಟು ಕಳಿಸಿದ್ದು. ಸಾರಿ ಅಂದರೆ ಅಮ್ಮ ಬರುವಾಗ ಇಯರಿಂಗ್ ತಂದಿದ್ಲು, ಕಾಣ್ತದಾ? ನನಗೋಸ್ಕರ ತಗೊಂಡಿದ್ದಂತೆ. ಇನ್ನು ಹನಿ ಕೊಟ್ಟ ಇಯರಿಂಗ್ ಒಂದು ಹಾಕ್ಲಿಕ್ಕೆ ಬಾಕಿ ಉಂಟು. ಇದು ಮೊಲ್ಲ ಎಷ್ಟು ಚಂದ ರೆಡಿ ಆಗಿದ್ದಾರೆ. ಇಲ್ಲ ಗೈಸ್, ಇವತ್ತು ನಮ್ಮನ್ನು ಬಿಟ್ಟು ಹೋಗುದು, ನನ್ನನ್ನು ಮತ್ತೆ ಹನಿಯನ್ನು.
ಕೂದಲು ಬಿಟ್ಟಿರ್ಲಿಲ್ಲ, ಇವರ ಒತ್ತಾಯದ ಮೇರೆಗೆ ಹೇರ್ ಬಿಟ್ಟಿದ್ದೇನೆ. ಇದಕ್ಕೆಲ್ಲ ರೀಸನ್ ಫೇಸಸ್ ಕೆನಡ ಅವರದ್ದು ಪ್ರಾಡಕ್ಟ್ ಎಲ್ಲ ನೋಡಿ, ಅವರೆಲ್ಲ ಯಾವ್ದೆಲ್ಲ ಯೂಸ್ ಮಾಡ್ತಾರೆ. ಫೇಸಸ್ ಕೆನಡ ಹೋಗಿ ಆಂಟಿ. ಇದು ನೋಡಿ, ಇದು ಸ್ಟ್ರೋಕ್ ಇಷ್ಟು ಫಲ ಆಗ್ಲಿಕ್ಕೆ ಇದೇ ರೀಸನ್. ಆಂಟಿ ಇದು ಹೊಳಿಸಿದ್ದ ಚಂದ ಉಂಟು ತುಂಬಾ. ಅಜ್ಜಿ ಕೊಟ್ಟದ್ದ. ಹೊರಟಾಯ್ತು. ಸ್ಯಾರಿ ಉಡ್ಬೇಕು ಅಂದ್ಕೊಂಡೆ, ಬಟ್ ಈ ಶೆಕೆಗೆ ಉಡುದಿಲ್ಲ, ಹಾಗಾಗಿ ಡ್ರೆಸ್ ಹಾಕಿದ್ದು. ನಾನು ಇವಳು ಜೊತೆಗೆ ಹೋಗೋದು ಯಾವ ಕಾಲ ಐತೇನು. ಲಾಂಗ್ ಟೈಮ್, ವರ್ಷ ಆಯಿತು, ಅಷ್ಟು 2-3 ವರ್ಷ ಆಯಿತು ಫಸ್ಟ್ ಟೈಮ್ ಹೋಗ್ತಿದ್ದು. ನಿಮಗೆ ಬಿತ್ತು ಸಾಕಿದೆ ತೊಂದರೆ ಜಾತ್ರೆ. ಅವಳು ದುಬೈಯಲ್ಲಿ ಇರುದು, ನಾನು ಹೇಗೆ ಕರೆಯುವುದು? ಊರಿಗೆ ಬಂದರೆ ಮಾತ್ರ ಸಿಗುದು ಅವಳು. ಕೆಬಿತ್ತ ಜಾತ್ರೆ ಹೆಂಗೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಹೋಗಿ ಬಂದ್ರಿ ಮದುವೆಗೆ, ಖುಷಿ ಆಯ್ತು. ಅಲ್ಲ ಖುಷಿ ಆಯ್ತಾ ಪಿಂಕಿಗೂ? ಮಕ್ಳು ನಾವು ಹೋದ ಕೂಡಲೇ ಕೂತ್ಕೊಂಡಿದ್ವಿ, ಅವರೇ ಬಂದು ಕರ್ಕೊಂಡು ಹೋದ್ರು. ಹಾಗೆಂತಲ್ಲ, ಖುಷಿ ಆಯ್ತು ನನಗೆ ಮಾತ್ರ. ಅವಳ 2 ಜನ ಮೈತಿದ್ದೀನಿ ಮಕ್ಕಳಿಗೆ ಬತ್ತೇರು ಅಲ್ಲಿ ತಂದಿತ್ತಲ್ಲ ಇರು ಒಂದು ಎಲ್ಲ ತೊಂಪೊಯ್ಯಿರಿ ಜಿನೆಗಳು ಕ್ಯೂ ಉಡುಂತದೋಡು ಇನ್ಸೈಡ್ ಈ ಸೈಡಿಂದ ಕರ್ಕೊಳ್ಳೋದು ನಮ್ಮನ್ನು. ಖುಷಿ ಆಯ್ತು ನನಗೆ, ಫೋಟೋಸ್ ಎಲ್ಲ ತೆಗ್ದು. ಖುಷಿ ಆಯ್ತು ಪಾಪ ಅವರಿಗೆ. ಇವರನ್ನು ಬಿಟ್ಟೋಗಿದ್ದು ನೋಡಿ, ನೋಡು ಮುಖ ನೋಡಿ, ಇಷ್ಟು ಕ್ಯೂಟ್ ನಿದ್ದೆ ಮಾಡಿದ್ದೆ. ಇಲ್ಲ, ಚಂದ ಉಂಟು, ಚಂದ ಕಾಣ್ತೀಯ. ಇವಳು ಇವತ್ತು ಪನ್ನೀರ್ ಸಾಲಡ್ ತಿನ್ನತ್ತೆ. ಶೋಕಿತನ ಏರ್ನ ಕೆಂಪು ಅಲ್ಲವ, ಕೆಂಪಾಗಿದೆ. ಇನ್ನು ಇವತ್ತು ನೈಟ್ ಫಂಕ್ಷನ್ ಉಂಟು, ನಾಳೆ ಫಂಕ್ಷನ್ ಉಂಟು, ನಾಡಿದ್ದು ಫಂಕ್ಷನ್. ಅವಳು ದುಬೈಯಿಂದ ಬಂದಿರುದೇ ಅರ್ಧ ಫಂಕ್ಷನ್. ಅವಳಿಗೆ ಯಾವಾಗ ಸಹ ಫಂಕ್ಷನ್ ಇರುವುದಿಲ್ಲ. ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿದೆ. ಇಂಟ್ರೊಡ್ಯೂಸ್ ಮಗಳು ಹುಡುಗಿ ಮದುಮಗಳೊಮ್ಮೆ ನೋಡಿದ್ದೆ. ಈಗ ಅವಳಿಗೆ ಕನ್ಫ್ಯೂಸ್ ಆಗ್ಬೋದು, ವಿಡಿಯೋದಲ್ಲಿ ಇಷ್ಟು ದೊಡ್ಡ ಮಕ್ಕಳಿಲ್ಲ ಅಲ್ಲ, ಇದೆಲ್ಲಿ ಮಗಳ ಅವಳಲ್ಲಿ ಕೇಳಿದ ನನ್ನ ಮಗಳು ಇಲ್ಲಿ ಉಂಟು, ಮಗಳನ್ನು ಬಿಟ್ಟು ಹೋದದ್ದು ದೊಡ್ಡ ಮಗಳ ಜೊತೆ. ಎಂತದ ನಿಂದು? ನಿಮ್ಗೆಲ್ರಿಗೂ ನಮ್ಮ ಪ್ರಜ್ಞೆ ಅಕ್ಕಂದು ಮಿಂಕುದು ಮ್ಯಾಂಗೋ ಪುಡ್ಡಿಂಗ್ ಆಗ್ತಾ ಉಂಟು. ಅವಳೇ ಮಾಡ್ತಾ ಇದ್ದಾಳೆ. ಅರ್ಧದಲ್ಲಿ ಆಗಿದೆ, ಇನ್ನು ಅರ್ಧ ಆಗಬೇಕಷ್ಟೇ. ಇವತ್ತು ಮಳೆ ಬರುವ ಸಂಭವ ಉಂಟು ಗೈಸ್. ನಮ್ಮ ಗ್ರೌಂಡ್ ಫುಲ್ ಕಲರ್ ಅವ. ಸಂಜೆಷ್ಟೊತ್ತಿಗೆ ಮಕ್ಕಳು ಚಿಲಿಪಿಲಿ ಕೇಳ್ತಾ ಇರ್ತದೆ. ನಮ್ಮ ಈವ್ನಿಂಗ್ ನೇಚರ್ ನೋಡಿ ಹೇಗಿದೆ ಅಂತ. ಈ ಥರ ಉಂಟು ಗೈಸ್. ಫುಲ್ಲು ಮೋಡ ಬರ್ತಾ ಉಂಟು, ಸಾರಿ ಫುಲ್ಲು ಸಿಡಿಲು, ಮಿಂಚಾದ್ರೆ ಅಷ್ಟಿಲ್ಲ ನೋಡಿ. ಮಳೆ ಬರ್ತಾ ಉಂಟು, ಪಿರಿ 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 ಮಳೆ. ಹಾಗೆ ನಮ್ಮ ಮಗು ಮ್ಯಾಂಗೋ ಪುಡ್ಡಿಂಗ್ ಮಾಡ್ತಾ ಉಂಟು. ಇದರಲ್ಲಿ ಮಾಡಬಾರ್ದು ಮಗುವೇ, ನಾನ್ ಸ್ಟಿಕ್ ಅಲ್ಲ ಮಗು ಇದು, ಇದರಲ್ಲಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಪರಿಮಳ ಬರ್ತುಂಟೋ? ಅದು ಇದರದಂತ ಅಲ್ಲ, ಕಸ್ಟರ್ಡ್ ಇದಂತ.
ಇವತ್ತು ಪ್ರಜ್ಞೆಂದು ನಮಗೆ ಮ್ಯಾಂಗೋ ಪುಡ್ಡಿಂಗ್. ಆಂಟಿ ಎಲ್ಲ ಆಗ್ತಿತ್ತು ಕೊರಿ. ನಮ್ಮದು ಪುಡ್ಡಿಂಗ್ ಎಲ್ಲ ಮಾಡಿ ಆಯ್ತು, ಇಟ್ಟಿದ್ದಾರೆ ಅಲ್ಲಿ. ನಾವು ಮೆಹಂದಿಗೆ ತೋರಿಸ್ತಿದ್ಯಾ ನಿನ್ನನ್ನು ತೋರಿಸ್ತಿದ್ಯಾ? ನಿಮ್ಮನ್ನು ಏನಂದರೆ ವಿಡಿಯೋ ಮಾಡ್ತಿರೋದು ಅವಳು, ನನ್ನನ್ನು ತೋರಿಸ್ತಿದ್ದಾಳೆ. ನೀವಲ್ಲ ಓನರ್. ನಾನಾದರೆ ಓನರ್ ಇದು ಮಗಳಲ್ವ ನೀನು? ನಾವು ಪುಡ್ಡಿಂಗ್ ಎಲ್ಲ ನಾನು ಮಾಡಿದಲ್ಲ, ಆಂಟಿ ಮಾಡಿದ್ದು, ನಾನಲ್ಲ. ಇವಳು ಮಾಡಿದ್ದು. ನಾನು ಇಬ್ರು ಸಹ ಮಾಡಿದ್ದೀವಿ, ನಾನು ಮತ್ತೆ ಆಂಟಿ. ಇವತ್ತೊಂದು ನೇಬರ್ಸ್ ಇದೊಂದು ಮೆಹಂದಿ ಫಂಕ್ಷನ್ ಉಂಟು. ನೇಬರ್ಸ್ ಅದನಿಕ್ಲಿಲ್ಲ ಹೊರ ಪಲ್ಯ ಮಾರೆ ಪಲ್ಯ ಬರ್ತದೆ ನೇಬರ್ಸ್ ಇದೊಂದು ಮೆಹಂದಿ ಫಂಕ್ಷನ್ ಉಂಟು ಇಲ್ಲಿ ಹತ್ತಿರ. ಅದಕ್ಕೆ ನಾವೆಲ್ಲ ಹೋಗ್ತಿದ್ದೇವೆ. ಕಾಂತನ್ ನಮ್ದು ಓರ್ಪಾಡು ನನಗೆ ಗೊತ್ತಿದೆ. ಅವನ್ ಚತ್ತು ಬತ್ತೊಂದು ಅಂದಿಂಚ ಬ್ಯೂಟೀಸ್ ಯಾವ ಇವತ್ತು ಮಳೆ ಬರುವ ಸಂಭವ ಕೂಡ ಇತ್ತು. ನಾವೇ ಕೈ ಮುಗಿದಿದ್ವಿ ಮಳೆ ಬರೋದು ಬೇಡ ಅಂತ, ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲ ಸ್ಟೇಜ್ ಸೆಟ್ ಮಾಡಿದರು. ಒಂದು ವೇಳೆ ಮಳೆ ಬಂದಿದ್ರೆ ಪ್ರೋಗ್ರಾಮ್ ಎಲ್ಲ ಹಾಳಾಗ್ತಾ ಇತ್ತು. ಹಾಗಾಗಿ ಮಳೆ ಬರೋದು ಬೇಡ ಅಂತ ನಾವೆಷ್ಟು ಕೈ ಮುಗಿದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟ್ ಟೈಮ್ ಅವರ ಅಣ್ಣ ಇವತ್ತು ಮದುವೆ ಆಗ್ತಾರಲ್ಲ, ಸಾರಿ ನಾಳೆ ಮದುವೆ ಆಗ್ತಾರಲ್ಲ, ಸೊ ಅವರ ಅಣ್ಣನ ಮೆಹಂದಿ ಫಂಕ್ಷನ್ತು ಕೂಡ ಇದೇ ಥರ ತುಂಬ ಗ್ರ್ಯಾಂಡಾಗಿ ಓಪನ್ ಸ್ಟೇಜಲ್ಲಿ ಮಾಡಿದರು. ಮದುಮಗ ಸ್ಟೇಜ್ಗೆ ಬಂದು ಹೋದ್ಮೇಲೆ ಮತ್ತೆ ಕೆಲವೊಂದು ಪ್ರೋಗ್ರಾಮ್ ಎಲ್ಲ ಆಗ್ತಾ ಉಂಟು. ತುಂಬ ಚೆನ್ನಾಗಿ ಫನ್ನಿಯಾಗಿ ಆಡಿಸ್ತಾ ಇದ್ರು, ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ, ಬೋರೆಲ್ಲ ಆಗ್ತಾ ಇರಲಿಲ್ಲ. ಹೋಸ್ಟ್ ತುಂಬ ಚೆನ್ನಾಗಿ ಮಾಡಿದರು. ಹಾಲಿಗೆ ಇಂಚಿನ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಬಂತಾರೆ. ಪ್ರೈವೇಟ್ ಅದು ಪಬ್ಲಿಕ್ ಅದು ಪಂಪುನ ಬೋರ್ಜ ಅಂಚಿನ ಕೂಡ ಮಸ್ತ್ ಉಂಡ ಒಂಜಿ ಪೊಣ್ಣು ಈರನ್ನು ಮದುವೆ ಪೊಣ್ಣನ ಕ್ವಾಲಿಟೀಸ್ ದಾದ ಕೊಡು. ಈರನಂಜಿ ಕೈ ಪೊತ್ತೋಡು ಅಂದ್ರೆ ಪೊಣ್ಣು ಅಂಚಿ ಇಪ್ಪಡು ಇಂಚಿ ಇತ್ತಂದಾನೆ ಆಪೇನ ಬಂದು ಒಂಜಿ ಆಸೆ ಆಕಾಂಕ್ಷೆ ಇಪ್ಪನ ಪ್ರತಿ ಊರಿಯಲ್ಲ ಈರನ್ನ ಆಸೆ ಏನೋಡು. ತಾತ ಇತ್ತದ 8ನೇ ಕ್ಲಾಸ್ ಜೋಕ್ಲೆಗೆಲ್ಲ ಉಂಡಿಯೇ ಇತ್ತ ಈರಿಗೆ ಪ್ಲಾನ್ ಇಚ್ಚಿ ಬರ್ತಾರೆ. ಜೋರಿ ಕೂಡ ಪಾಪ ಇಪ್ಪಡು ಪಾಪ ಇಪ್ಪಡು ಓಕೆ ಐದು ಬುಕ್ಕ ಇಲ್ಲಲ್ಲಿ ಕೂಡ ತೂಪು ನಾನು ಬಿಂದಾಸ್ ಇತ್ತನೆ ನಾನು ಹೆಣ್ಣು ಹುಡುಕ್ತಾರೆ ಗೊತ್ತಾ. ಆ ಹೆಣ್ಣು ನಿಮ್ಮ ಎಕ್ಸ್ಪೆಕ್ಟೇಷನ್ ಅವಳ ಮೇಲೆ ಹೇಗಿರ್ಬೇಕು ಅನ್ನೋದು ನಿಮ್ಮ ಆಸೆ. ಹುಡುಗಿನ ಹುಡುಗಿ ಮತ್ತೆ ಹುಡುಗನನ್ನ ಕೊಡ್ಲಿಕ್ಕೆ ನಮಗೆಂತ ಉತ್ಸಾಹ. ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅವಳು ಒಳ್ಳೆ ಹುಡುಗಿ ಆಗಿರ್ಬೇಕು, ಒಳ್ಳೆ ಮುಂದಾಗಿರ್ಬೇಕು ಅಷ್ಟೇ. ಅವಳು ಎಲ್ಲರಲ್ಲಿ ನೋಡಕ್ಕೆ ಚೆನ್ನಾಗಿಲ್ಲದ್ರು ಕೂಡ ಗುಣದಲ್ಲಿ ಚೆನ್ನಾಗಿರ್ಬೇಕು. ಕರೆಕ್ಟ್ ಬಂದ್ರೆ ಒಂದು ಪೊರ್ಣನ ಸರಿಯಾದ ನಾದನೆ ಅಂತ ಈ ಜನನೇ ಎಂಟು ಪೊರ್ಲ ಮುಖ್ಯ ಅಂತ ಅಲ್ಲ ಗುಣನಡತೆ ಇತ್ತನಂದಾಂಡ ಎನ್ನ ಪೊಪ್ಪ ಅಮ್ಮನ ಬಾರಿ ಶೋಕುಡೆ ತೂಪಲ್ಲಂದಾಂಡ ಇಂಕ ಯಾವ ಒಂದು ಖಂಡಿತವಾಗಿ ಇದ್ದ ಆನಲನ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಬದುಕೇರು ಓಕೆ ದಾದಾನ ಕೇಳಿದಂಡ ನಿಖಿಲಿದ್ದ 4 ಜನ ಉಳ್ಳಾರು ಇಮಿಡಿಯೇಟ್ ತೀರ್ಥಬಹುದು ಏತ ತೀರ್ಥ ಆತ ಬೆಲಂ ಜಿಲ್ಲೆ ಅಂತಾರೆ ಬೋಲೆ ಬೇಗ 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 ಬೋಲೆ. ಪ್ರೋಗ್ರಾಮ್ ಎಲ್ಲ ಆಗ್ತಿರುವಷ್ಟೊತ್ತಿಗೆ ಊಟ ಕೂಡ ಶುರುವಾಯಿತು. ನಾವು ಊಟ ಎಲ್ಲ ಮಾಡಿ ಇನ್ನು ಹೊರಡೋದು ಅಂತ. ನಾಳೆ ಒಂದು ಅಕ್ಕನ ಮನೆಯಲ್ಲಿ ಪೂಜೆಗೆ ಸಹ ಹೋಗಲಿಕ್ಕೆ ಉಂಟು. ಹಾಗೆ ಪ್ರಜ್ಞಾ ಮಾಡಿದ ಮ್ಯಾಂಗೋ ಇತ್ತಲ್ವ, ಅದು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದನ್ನ ಇನ್ನು ನಾಳೆ ಬೆಳಗ್ಗೆ ತಿನ್ನೋದಂತ ಡಿಸೈಡ್ ಮಾಡಿದ್ವಿ. ಇನ್ನು ಹೋಗಿ ಮಲಗೋದಷ್ಟೇ, ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ನಾಳೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಓಕೆ ಗಾಯ್ಸ್, ಶುಭರಾತ್ರಿ, ಟೇಕ್ ಕೇರ್ ಎಲ್ರಿಗೂ. ಇನ್ನು ನಾಳೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶುಭ ದಿನ, ಹರೇ ಕೃಷ್ಣ. ಇವತ್ತು ಬೆಳಿಗ್ಗೆ ನಮ್ಮ ಸೊಸೆ ಮಾಡಿದ ಮ್ಯಾಂಗೋ ಪುಡ್ಡಿಂಗನ್ನು ತಿನ್ನೋಣ ಬನ್ನಿ ನಾವು.
ನಿನ್ನೆ ಮಾಡಿದ್ದು ನಿನ್ನೆ ಮಿಂಕು ಮಾಡಿದ ಪುಡ್ಡಿಂಗ್ ಈಗ ಕಟ್ ಮಾಡ್ತಿದ್ದೇವೆ. ಪಿಜ್ಜಾಲೆ ಗಲಾಟ ಅಲ್ಪ ಮುಲ್ಪ ದಿಂಚಂತೆ ಸರ್ತ ಮಂಡೆ ಚಮ್ಮಿಗೆ ಮುಲ್ ಕಟ್ಟನ್ ಕುಂದು ಪೀಸ್ ಚಟ್ನಿ ಬಂದೆ ಪಾಡಿ ಪಾ ಎಣ್ಣ ಇದು ಗಲೀಜ್ ಕಟ್ಟು ತಿಂತಾರೆ ಕಣ್ಣು ಮುಟ್ಟಿನ ಮಾತಾಡ್ಲಿಕ್ಕೆ ವರ್ಡ್ಸ್ ಸಾಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ. ಬೆಳಿಗ್ಗೆ ಸ್ವೀಟ್ ತಿಂತ ಇದ್ದಾನೆ. ಆತು ಮನದಾಯಿ ತಿಂದ್ರೆ ತಿಂಡಿ ಎಲ್ಲ ಮುಗಿಸಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಗಿ ಪೂಜೆಗೆ ಹೊರಟ್ವಿ ನಾವು. ಅಕ್ಕ ನೀತಿ ಅಕ್ಕ ಅಂತ, ಅವರು ಸುರತ್ಕಲಲ್ಲಿ ಮನೆಯವ್ರದ್ದು. ಎಲ್ಲರೂ ಬರಲೇಬೇಕು ಅಂತ ಹೇಳಿದ್ರು, ಹಾಗೆ ನೀವು ಬರಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೇವೆ. ನಾವು ಹೋಗುವಾಗ ಪೂಜೆ ಆಗಿರ್ತದ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಹೊರಡುವಾಗಲೇ ಲೇಟ್ ಆಯಿತು. ಹಾಗಾಗಿ ನಾವು ಹೋಗಿ ಸ್ವಲ್ಪ ಹೊತ್ತಾಗುವಷ್ಟೊತ್ತಿಗೆ ಮಂಗಳಾರತಿ ಕೂಡ ಆಗಲಿಕ್ಕೆ ಆಯಿತು. ನಮ್ಮದೊಂದು ಪುಣ್ಯ ಪೂಜೆ ಕೊನೆಗೆ ನೋಡಲಿಕ್ಕೆ ಸಿಕ್ತು. ತುಂಬ ಜನ ಎಲ್ಲ ಆಲ್ರೆಡಿ ಬಂದಿದ್ರು. ಹಾಗೆ ಅವರು ಹೇಳಿದರು, ನೀವು ಇಲ್ಲಿಗೆ ಬಂದರೆ ಒಂದು ಸರ್ಪ್ರೈಸ್ ಇದೆ ಅಂತ. ಮತ್ತೆ ನೋಡುವಾಗ ಅವರ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಇತ್ತು. ಖುಷಿ ಆಯಿತು. ಅಕ್ಕ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಹಾಗೆ ಭೂಮಿಯ ಬಿತ್ತು ವರ್ಷ ಮಾಡ್ಬೋದು ಅಂಚೆನೆ ಆವಿ ಹಾಕೋದು ನಂಗೆ ಸಂಪಾದನೆ ಕೊಟ್ಟು ಅವಕಾಶ ಕೊಡ್ತಾರೆ ಐಟ್ಲ ಅಂಚನೆ ಒಂಜಿ ಪಾಲ ಇದು ಅಕ್ಕನ ಮಗ ರೀತು ಅಂತ, ಅವನಿಗೆ ಕೂಡ ಜಾಬ್ ಎಲ್ಲ ಆಗಿದೆ. ಇವಾಗ ಅವ್ರದ್ದು ಪರ್ಫೆಕ್ಟ್ ಫ್ಯಾಮಿಲಿ. ಇನ್ನು ಸೊಸೆ ಒಂದು ಬರಲಿಕ್ಕೆ ಬಾಕಿ. ಹಾಗೆ ಭಟ್ರು ಕೂಡ ಅಲ್ಲಿ ತಮಾಷೆ ಅಂದರೆ ಭಟ್ರು ಆಶೀರ್ವಾದ ಮಾಡುವಾಗ ಬೇಗ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಹೇಳಿದ್ರು. ಅದಕ್ಕೆ ಅಕ್ಕ ಹೇಳಿದ್ರು ಅವನಿಗೆ ಇನ್ನೂ ಸಣ್ಣ ಏಜ್ ಅಂತ. ಅದಕ್ಕೆ ಎಲ್ಲರೂ ತಮಾಷೆ ಮಾಡ್ತಿದ್ವಿ, ಹಾಗಾದರೆ ಬೇಗ ಮದುವೆ ಆಗ್ತೀಯ ನೀನು, ಭಟ್ರು ಕೂಡ ಆಶೀರ್ವಾದ ಮಾಡಿದ್ರಲ್ಲ ಅಂತ. ಹಾಗೆ ನನ್ನ ಚಿಕ್ಕಮ್ಮ ಮೂಡಿಗೆರೆಯಿಂದ ಕೂಡ ಬಂದಿದ್ರು, ಖುಷಿ ಆಯಿತು. ಕೆಲವರನ್ನೆಲ್ಲ ನೋಡಿರಲಿಲ್ಲ, ಅವರನ್ನೆಲ್ಲ ನೋಡಲಿಕ್ಕೆ ಕೂಡ ಆಯಿತು. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ ನನ್ನ ಉಸಿರಿನಲಿ ನಿನ್ನ ಬಿಗಿದಿಡುವೆ ಉಸಿರಿರುವವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಹೂವಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ. ಖುಷಿ ಆಯಿತು. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಪೂಜೆ ಕೂಡ ಎಲ್ಲ ಚೆನ್ನಾಗಿ ಆಯಿತು. ಇವಾಗ ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಒಳಗಡೆ ಶೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಡುಮ್ಮಿಸ್ ಎಲ್ಲ ಇಸ್ಕೊಳ್ತಿದ್ದಾರೆ ಗೈಸ್. ನಾನು ಡುಮ್ಮಿ ಅಲ್ಲ ಆಯ್ತಾ, ಇವರು ದುಬೈ ಅವರು ನೋಡಿ. ಮತ್ತೆ ದಪ್ಪ ಆಗದೆ ಇರ್ತದ ಅಲ್ಲ ಪಿಂಕಿ ಅಲ್ಲ? ಹೌದು ಬನ್ನಿ. ಹಾಗೆ ನನ್ನ ಚಿಕ್ಕಮ್ಮ ದೊಡ್ಡ ಅತ್ತೆಯರೆಲ್ಲ ಬಂದಿದ್ರಲ್ಲ. ನನಗೆ ಈ ಸಲ ಮೂಡಿಗೆರೆಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಯಾಕಂದ್ರೆ ಅತ್ತೆಗೆ ಹುಷಾರಿರ್ಲಿಲ್ಲ. ಈ ಸಲ ರಜೆಗೆ ನಾನು ಎಲ್ಲಿಗೂ ಸಹ ಹೋಗಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದಿದ್ರು, ಅದೊಂದು ಖುಷಿ ಆಯಿತು, ಇಲ್ಲೇ ಮಾತಾಡಲಿಕ್ಕೆ ಸಿಕ್ಕಿದ್ರಲ್ಲ ಅಂತ. ಓಕೆ, ಇನ್ನು ಸ್ವಲ್ಪ ಹೊತ್ತು ಕೂತು ಎಲ್ಲರ ಹತ್ರ ಮಾತಾಡಿ ಇನ್ನು ಹೊರಡೋದು ನಾವು. ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕಿದೆ ಪಣಂಬೂರಲ್ಲಿ. ಬರುವಾಗ ಲೇಟ್ ಆಯಿತು ಅಂತ ಹೋಗಿರಲಿಲ್ಲ. ಬಾಯ್. ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು, ಪಣಂಬೂರಲ್ಲಿ ನಂದನೇಶ್ವರ ದೇವಸ್ಥಾನಕ್ಕೆ. ಇದು ಎಣ್ಣೆ ಹಾಕ್ಲಿಕ್ಕೆ ಉಂಟು ಅವಳಿಗೆ. ಸೋಮವಾರ ಶಿವನ ದೇವಸ್ಥಾನದಲ್ಲಿ ಎಣ್ಣೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಐಕ್ಯ ಬೊಕ್ಕದ ನನಗಿವತ್ತು ಗೊತ್ತಿಲ್ಲ. ನಾನು ಇಲ್ಲಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಪಣಂಬೂರಿಗೆ ಅಂದರೆ ತುಂಬ ಟೈಮ್ ಆಯಿತು ಬರದೆ. ಬೀಚಿಗೆಲ್ಲ ಅವತ್ತೊಂದ್ಸಲ ಬಂದಿದ್ದೆ, ನನಗೆ ಸರಿ ನೆನಪು ಇಲ್ಲ. ಏನಾದರೂ ಕೆಲಸ ಇದ್ದರೆ ಮಾತ್ರ ಬರೋದು, ತಿರುಗ್ಲಿಕ್ಕೆ ಅಂತ ತುಂಬ ಕಡಿಮೆ. ಬಟ್ ಇವಾಗ ಒಮ್ಮೊಮ್ಮೆ ಮಕ್ಕಳ ಜೊತೆ ಯಾರಾದರೂ ಎಲ್ಲ ಹೋಗ್ಲಿಕ್ಕಿದ್ರೆ ಸೇರಿ ಹೋಗ್ತೇವೆ ಅಷ್ಟೇ. ತಿರುಗಾಡೋದೆಲ್ಲ ತುಂಬ ಕಡಿಮೆ ನಾವು. ಬಟ್ ಈ ಸಲ ರಜದಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ. ಈ ಸಲ ಪಿಂಕು ಕೂಡ ಇದ್ದಿದ್ದರಿಂದ, ಹಾಗೆ ನನ್ನ ಸೊಸೆ ಕೂಡ ಇದ್ದಿದ್ದರಿಂದ ತುಂಬ ಖುಷಿ ಆಯಿತು. ಮಿಂಕು ಪಿಂಕು ಇವರೆಲ್ಲ ಇದ್ರೆ ಉಂಟಲ್ಲ, ಎಲ್ಲಿಗಾದ್ರೂ ಹೋಗುವಾಗ ಬೋರ್ ಆಗೋದಿಲ್ಲ. ಸುಮ್ಮನೆ ನಾವೇ ಹೋದರೆ ಇಲ್ಲಿ
ಎಲ್ಲಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇವರೆಲ್ಲ ಇದ್ದರೆ ತಮಾಷೆ ಮಾಡಿಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗತ್ತೆ. ಅದಕ್ಕೆ ನನಗೆ ಇಷ್ಟ ಮನೆ ತುಂಬ ಜನ ಇರಬೇಕು, ಅವಾಗ ಮಾತಾಡಿಕೊಂಡು ಖುಷಿ ಖುಷಿಯಾಗಿರಬಹುದು ಅಂತ. ಅಲ್ಲಿಂದ ಪೂಜೆ ಎಲ್ಲ ಆಗಿ ಆಮೇಲೆ ರಿಟರ್ನ್ ಬರುವಾಗ ಅಲ್ಲಿ ಕೊರಗಜ್ಜಂದು ಕೊಟ್ಟೆ ಉಂಟು, ಅಲ್ಲಿಗೆಲ್ಲ ಹೋಗಿ ಬಂದದ್ದು ನಾವು. ಹಾಗೆ ನಾವು ಹೋಗುವಾಗ ಹೇಳಿದ್ದೆ ನಾನು, ನನಗೆ ಈರೋಳು ಮತ್ತು ನೇರಳೆ ಅಂದರೆ ತುಂಬ ಇಷ್ಟ ಅಂತ. ಹಾಗಾಗಿ ರಿಟರ್ನ್ ಬರುವಾಗ ಪಿಂಕಿ ನಿಲ್ಲಿಸಿ ನನಗೆ ನೇರಳು ಹಾಗೆ ಈರೋಳು ಇದನ್ನೆಲ್ಲ ತೆಗೆದುಕೊಟ್ಲು. ನಾನು ಈರೋಳು ಯಾವಾಗಲೂ ಅಂದ್ಕೊಳ್ಳೋದು ಹೋಗುವಾಗ ತಿನ್ನಬೇಕು ತಿನ್ನಬೇಕು ಅಂತ ಎಲ್ಲಿಗಾದ್ರೂ ಗಾಡಿಯಲ್ಲಿ ಹೋಗುವಾಗ, ಬಟ್ ಆಗಲಿಕ್ಕಿಲ್ಲ. ಎಷ್ಟು ವರ್ಷ ಆಯ್ತಾ ನಾ ತಿನ್ನದೆ. ಹಾಗಾಗಿ ಇವತ್ತು ನನ್ನ ದೊಡ್ಡ ಮಗಳು ನನಗೆ ಎಲ್ಲ ತೆಗೆದುಕೊಟ್ಲು, ಖುಷಿ ಆಯಿತು. ನೇರಳೆ ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ, ಸಣ್ಣ ಇರುವಾಗ ಯಾವಾಗಲೂ ಒಮ್ಮೆ ತಿಂದದ್ದು, ಬಟ್ ಇವತ್ತಿಂದು ಖುಷಿ ಆಯಿತು. ಈರುಳ್ಳಿ ಎಂತ ಗೊತ್ತಾ, ಅದು ಫಸ್ಟಿಗೆ ಅವರು ಕೊಟ್ಟಿದ್ದು ಒಂದು ಸ್ವಲ್ಪ ಎಂತ ಅದರಲ್ಲಿ ನೀರೇ ಇರಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ಮತ್ತು ಪಿಂಕಿ ಬಂದಮೇಲೆ ಹೇಳಿದ್ಲು ಸ್ವಲ್ಪ ಎಳತ್ತು ಕೊಡಿ ಅಂತ. ಅದರಲ್ಲೂ ಎಷ್ಟು ನೀರಿತ್ತಂದರೆ ಬಾಯಿಗೆ ಹಾಕುವಾಗಲೇ ಆರ್ತಾ ಇತ್ತು. ಹಾಗಾಗಿ ಖುಷಿ ಆಯಿತು, ಒಂದು ಆಸೆ ನೆರವೇರ್ತು ನಂದು ಅಂತ. ಮತ್ತೆ ಅಲ್ಲಿಂದ ಬರುವಾಗ ನನ್ನ ಮಗಳು ಐಸ್ ಕ್ರೀಮ್ ತಿನ್ನುವ ಅಂತ ಹೇಳಿದ್ಲು. ಹಾಗಾಗಿ ಅಲ್ಲಿಗೆ ಐಸ್ ಕ್ರೀಮ್ ಅವ್ರು ಐಸ್ ಕ್ರೀಮ್ ಎಲ್ಲ ತಗೊಂಡ್ರು, ನಾನು ಪಿಂಕು ಎಲ್ಲ ಜ್ಯೂಸ್ ಎಲ್ಲ ತಗೊಂಡ್ವಿ. ಈ ಸೆಕೆಗೆ ಎಂತ ತಿಂದ್ರು ಎಂತ ಕುಡಿದ್ರು ಅಷ್ಟೇ ಕಡಿಮೆ ಆಗುದಿಲ್ಲ ಸೆಕೆ ಅಂತೂ, ಅಷ್ಟು ಸೆಕೆ ಆಗ್ತಾ ಇತ್ತು. ಜೊತೆಗೆ ಸ್ವಲ್ಪ ಮೋಡ ಕೂಡ ಒಂಥರ ಮಳೆ ಬರುವ ರೀತಿ ಕೂಡ ಇತ್ತು, ಹಾಗಾಗಿ ಫುಲ್ ಸೆಕೆ ಅನ್ನಿಸ್ತಾ ಇತ್ತು. ನನಗೆ ಈ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಇಷ್ಟನೇ ಆಗೋದಿಲ್ಲ ಮೊದಲಿಂದನೂ. ಮೊದಲಾದ್ರೂ ಒಂದು ಸ್ವಲ್ಪ ತಿಂತಿದ್ದೆ, ಈಗ ಯಾಕೋ ಐಸ್ ಕ್ರೀಮ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಕ್ರೀಮ್ ಎಲ್ಲ ಸಿಕ್ಕಿದ್ರೆ. ಹಾಗಾಗಿ ನಾವು ಜ್ಯೂಸ್ ತಗೊಂಡ್ವಿ. ಸೊ ಇವತ್ತಿನ ನಮ್ಮ ದಿನ ಈ ಥರ ಇತ್ತು. ಇನ್ನು ಹೊರಡುದು, ಆಲ್ರೆಡಿ ಮಳೆ ಬರಲಿಕ್ಕೆ ಫೋನ್ ಮಾಡಿ ಕೇಳುವಾಗ ಅಮ್ಮ ಫೋನ್ ಮಾಡಿ ಹೇಳಿದ್ರು ಮಳೆ ಬರ್ತಾ ಉಂಟು ಅಂತ. ಮತ್ತೆ ಅಲ್ಲಿಂದ ಬೇಗ ಬೇಗ ಹೊರಟ್ವಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ.